ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಪರಿಷತ್ ಚುನಾವಣೆ ನಮಸ್ಕಾರ. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪಿಕಾಟ್. ಈ ದಿವಸದ ಪ್ರಮುಖ ಸುದ್ದಿಗಳತ್ತ ಒಂದು ಬೆಳವಣಿಗೆ ಮತ್ತು ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ ಮಾಡುವಂಥ ಕಾರ್ಯಕ್ರಮ ಇದು. ನಾನು ಮೊದಲಾಗಿ ಬಾರಿ ಕರಾವಳಿಯ ಕರ್ನಾಟಕದ ಜನ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಏನು ಬೇಡಿಕೆ ಮರಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ನೂತನ ಮರಳು ನೀತಿಗೆ ಏನು ಅನುಮೋದನೆ ಕೊಟ್ಟಿದೆ. ಈ ಒಂದು ಅನುಮೋದನೆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಕರಾವಳಿಗೆ ಕೂಡ ವಿಶೇಷವಾದಂಥ ಒಂದು ಆದ್ಯತೆ ಮತ್ತು ಏನು ವಿಶೇಷವಾದಂಥ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗಿದೆ. ವರ್ಷಾನುಗಟ್ಲೆಯಿಂದ ಜನ, ಉದ್ಯಮಿಗಳು, ವ್ಯವಹಾರಸ್ಥರು ಮತ್ತು ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಫೀಲ್ಡ್ನವರು ಅಥವಾ ಬಿಲ್ಡರ್ಗಳು ಬಾರಿ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಂಥ ವಿಚಾರ ಅದು ಮರಳು ನೀತಿ. ಈ ವಿಚಾರವಾಗಿ ಒಂದಷ್ಟು ವಿಚಾರಗಳು ಮಾತನಾಡುವಂಥದ್ದಿದೆ. ಜೊತೆಗೆ ಇತ್ತೀಚೆಗೆ ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ರೈತರ ಪ್ರತಿಭಟನೆಯ ಮೇಲೆ ಏನು ಜೀಪ್ ಹಾಯಿಸಿದಂಥ ಮತ್ತು ಆ ಮೂಲಕ ರೈತರ ಸಾವಿಗೆ ಕಾರಣ ಆದಂಥ ಪ್ರಕರಣ, ಆ ಸಂದರ್ಭದಲ್ಲಿ ನಡೆದ ಗುಂಡೇಟು, ಇವೆಲ್ಲದರ ಬಗ್ಗೆ ವಿಧಿ ವಿಜ್ಞಾನಾಲಯದ ವರದಿ ಕೂಡ ಬಂದಿದೆ. ಆ ವರದಿ ಹೇಳುತ್ತೆ, ಈ ಒಂದು ಗುಂಡು ಹಾರಿಸಿ ಅಲ್ಲಿ ರೈತರ ಸಾವಿಗೆ ಕಾರಣರಾದವರು ಏನು ಅಜಯ್ ಮಿಶ್ರಾ ಅವರ ಪುತ್ರ, ಅಂದರೆ ಕೇಂದ್ರದ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ಅನ್ನುವಂಥ ವಿಚಾರ ಕೂಡ ಅಲ್ಲಿ ಆ ಒಂದು ವರದಿಯಲ್ಲಿ ಬಹಿರಂಗವಾಗಿದೆ. ಮತ್ತು ಉಪಚುನಾವಣೆ ಅಂತ ಹೇಳಿದ್ರೆ ಮಿನಿ ಚುನಾವಣಾ ಸಮರಕ್ಕೆ ರಾಜ್ಯ ಸಿದ್ಧ ಆಗ್ತಾ ಉಂಟು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ನಿನ್ನೆಯಿಂದ ಜಾರಿಗೆ ಬಂದಿದೆ. ರಾಜ್ಯದ 20 ಸ್ಥಳೀಯ ಸಂಸ್ಥೆಗಳಿಂದ 25 ವಿಧಾನ ಪರಿಷತ್ತು ಸ್ಥಾನಗಳಿಗೆ ನಡೆಯಲಿಕ್ಕೆ ಇರುವಂಥ ಚುನಾವಣೆಗೆ ದಿನವನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಡಿಸೆಂಬರ್ 10ಕ್ಕೆ ಮತದಾನ ನಡೆಯಲಿಕ್ಕೆ ಉಂಟು. ಸೊ ನಿನ್ನೆಯ ದಿನದಿಂದಲೇ ಚುನಾವಣಾ ನೀತಿ ಸಂಹಿತೆ, ಅಂದರೆ ಈ ಯಾವೆಲ್ಲ ಪ್ರದೇಶಗಳಲ್ಲಿ ಚುನಾವಣೆ ಇದೆ ಅಲ್ಲಿ ಅದು ಜಾರಿಗೆ ಬರ್ತದೆ ಅಥವಾ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 2 ಸ್ಥಾನಗಳಿದ್ದಾವೆ. ಆ ವಿಚಾರ ಕೂಡ ಮಾತಾಡೋಣ. ಮುಂದಿನ ವಿಚಾರಕ್ಕೆ ನಾನು ಬರುವಾಗ ಮಾತಾಡ್ತೇನೆ. ನಾನೀಗ ಮೊದಲಾಗಿ ನಿಮ್ಮ ಗಮನ ಸೆಳೆಯುವಂಥದ್ದು ಮತ್ತು ವಿಚಾರ ಮರಳು ನೀತಿಗೆ ಸಂಬಂಧಪಟ್ಟ ಹಾಗೆ. ನಾವು ಕರಾವಳಿಯ ಜನ ಒಂಥರ ಬಳಲಿ ಬೆಂಡಾಗಿದ್ದು ಅಂತ ಹೇಳ್ತಾರಲ್ಲ, ಆ ಥರ ಆಗಿದ್ದರು. ಯಾಕಂತ ಹೇಳಿದ್ರೆ ಎಲ್ಲಿ ನೋಡಿದರೂ ಸಮಸ್ಯೆ, ಅಂದರೆ ಮರಳು ಇಲ್ಲ ಅಥವಾ ದುಪ್ಪಟ್ಟು ದರ, ಕೇವಲ ದುಪ್ಪಟ್ಟು ದರ ಮಾತ್ರನೋ ಈ ದುಪ್ಪಟ್ಟು ದರ ಕೊಟ್ಟು ಖರೀದಿ ಮಾಡುವಂಥದ್ದು ಅಥವಾ ಈ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡುವಂಥದ್ದು, ಈ ವಿಚಾರಕ್ಕೆ ಬಂದಾಗ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಏನು ಸದ್ದು ಮಾಡಿದ್ದು ಅದು ಅಕ್ರಮ ಮರಳುಗಾರಿಕೆಯಿಂದ ಆದಂಥ ಏನು ಪರಿಣಾಮಗಳು, ಪ್ರತಿಕೂಲ ಪರಿಣಾಮಗಳು, ಅವಾಂತರಗಳು, ಇವೆಲ್ಲವನ್ನು ಈ ಜಿಲ್ಲೆಯ ಜನತೆ ನೋಡಿದ್ದಾರೆ. ಈಗ ಸದ್ಯಕ್ಕೆ ಈ ಎಲ್ಲ ವಿಚಾರಕ್ಕೆ ಒಂದಷ್ಟು ಬ್ರೇಕ್ ಬೀಳಬಹುದಾದಂಥ ಸಾಧ್ಯತೆಗಳು, ಬ್ರೇಕ್ ಬೀಳುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ತಕ್ಕ ಮಟ್ಟಿಗೆ ಯಾಕಂತ ಹೇಳಿದ್ರೆ ಒಂದು ಹೊಸ ಮರಳು ನೀತಿಯ ಬಗ್ಗೆ ಸರ್ಕಾರ ಅನೇಕ ಸಮಯದಿಂದ ಹೇಳ್ತಾ ಇತ್ತು, ನಾವು ಹೊಸದಾದ ಮರಳು ನೀತಿಯನ್ನು ಜಾರಿಗೆ ತರ್ತೇವೆ ಅಂತ. ಈಗ ಹೊಸದಾಗಿ ಮರಳು ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಏನೆಲ್ಲ ಈ ಒಂದು ಮರಳು ನೀತಿಯಲ್ಲಿ ಇದ್ದಾವೆ ಅನ್ನೋದನ್ನು ನಾವು ನೋಡೋಣ. ಮತ್ತು ಬಿಲ್ಡರ್ಗಳು ಈ ಒಂದು ಹೊಸ ಮರಳು ನೀತಿಯ ಬಗ್ಗೆ ಏನು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ನೋಡೋಣ, ಅಥವಾ ಅವರ ಅಭಿಪ್ರಾಯಗಳು ಕೂಡ ಏನಂತ ಕೂಡ ನೋಡೋಣ. ಪ್ರಮುಖವಾಗಿ ಈ ಒಂದು ಮರಳು ನೀತಿಯಲ್ಲಿ ಇರುವಂಥ ವಿಚಾರ, ಕಡಿಮೆ ದರದಲ್ಲಿ ಮರಳು
ಎಲ್ಲರಿಗೂ ಕೂಡ ಲಭಿಸುವಂತಾಗಬೇಕು ಅನ್ನುವಂಥ ಒಂದು ಆಶಯ. ಕಡಿಮೆ ದರದಲ್ಲಿ ಮರಳು ಎಲ್ಲರಿಗೆ ಸಿಗಬೇಕು ಅಥವಾ ಜನರ ಕೈಗೆಟಕುವ ದರಕ್ಕೆ ಆ ಮರಳು ಸಿಗುವಂತಾಗಬೇಕು ಅನ್ನುವಂಥ ಒಂದು ಅತ್ಯಂತ ತಳಸ್ಪರ್ಶಿಯಾದ ಕಾಳಜಿ ಇದೆ ಈ ಒಂದು ನೀತಿಯಲ್ಲಿ. ಸರ್ಕಾರದ ಅಧೀನ ಸಂಸ್ಥೆಗಳಾದ HGML ಹಟ್ಟಿ ಗೋಲ್ಡ್ ಮೈನ್ಸ್ ಆ್ಯಂಡ್ ಕಂಪನಿ ಇವರು ಮರಳು ನಿಕ್ಷೇಪ ತೆಗೆದು ಪಾರದರ್ಶಕವಾಗಿ ಸಾಗಿಸಿ ಗ್ರಾಹಕರಿಗೆ ಪೂರೈಸಲು ಪೂರಕವಾದ ನಿಯಮಗಳಿಗೆ ಸರ್ಕಾರ ಅನುಮೋದನೆ ನೀಡಿದೆ ಮತ್ತು ಸದ್ಯ ಹರಾಜಿನಲ್ಲಿ ಅಂದರೆ ಆಕ್ಷನ್ನಲ್ಲಿ ಮರಳು ಗಣಿಗಾರಿಕೆಗೆ ಗುತ್ತಿಗೆ ಪಡೆದ ಸಂಸ್ಥೆಗಳ ಅವಧಿ ಮುಗಿದ ಬಳಿಕ ಸರ್ಕಾರ ಉಭಯ ಸಂಸ್ಥೆಗಳು ಮರಳುಗಾರಿಕೆ ಮತ್ತು ಸಾಗಾಣಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಕ್ಕೆ ಇದ್ದಾವೆ. ಒಮ್ಮೆಗೆ ಗರಿಷ್ಠ 3 ಟನ್ ಮರಳು ಸಾಗಣೆಗಷ್ಟೇ ಅವಕಾಶವಿರಲಿದೆ. ತಾಲೂಕನ್ನು ಒಂದು ಘಟಕವಾಗಿ ಗುರುತಿಸ್ತಾರೆ. ಇಲ್ಲಿ ವೆರಿ ತೀರಾ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಪ್ರತಿ ಒಂದು ತಾಲೂಕನ್ನು ಒಂದು ಘಟಕವಾಗಿ ಇಲ್ಲಿ ಗುರುತಿಸಲಾಗತ್ತೆ. ಯಾಕೆ ತಾಲೂಕು ಮತ್ತು ಜಿಲ್ಲಾ ಅಂತ ಅದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಒಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಜಿಲ್ಲಾ ಮಟ್ಟದ ಸಮಿತಿಗೆ ಜಿಲ್ಲಾಧಿಕಾರಿಯವರು ಅದಕ್ಕೆ ಉಸ್ತುವಾರಿ ಅಥವಾ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಷ್ಟೇ ಈ ಮರಳುಗಳನ್ನು ಬಳಸಬೇಕು ಮತ್ತು ಇತರ ತಾಲೂಕು ಜಿಲ್ಲೆಗೆ ಸಾಗಿಸಲು ಅವಕಾಶ ಇರುವುದಿಲ್ಲ. ಇದರಿಂದ ಸ್ಥಳೀಯ ಬಳಕೆಗೆ ಇದರಿಂದಾಗಿ ಆಯಾ ತಾಲೂಕಿನಲ್ಲಿ ಸಿಗುವಂಥ ಮರಳನ್ನು ಆಯಾ ತಾಲೂಕಿನಲ್ಲೇ ಬಳಸಬೇಕು, ಅದು ಬೇರೆ ಕಡೆಗೆ ಕೊಂಡೋಗಬಾರದು. ಇದರಿಂದಾಗಿ ಕಡಿಮೆ ದರದಲ್ಲಿ ಮರಳು ಆಯಾಯ ಊರಿನ ಆಯಾಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಅಥವಾ ವ್ಯಾಪಾರ ಉದ್ದಿಮೆದಾರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಿಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಅಥವಾ ಒಂದು ಆಶಯ ಇದರಲ್ಲಿದೆ. ಜೊತೆಗೆ ನದಿ ಪಾತ್ರ, ಹೊಳೆ, ನದಿ ಅಥವಾ ಸಮುದ್ರ ಸೇರುವ ಪ್ರದೇಶ, ಜಲಾಶಯ ಮತ್ತು ಹೊಣೆಕಟ್ಟಿನ ಹಿನ್ನೀರು ಪ್ರದೇಶಗಳಲ್ಲಿ ಮರಳು ನಿಕ್ಷೇಪಗಳನ್ನು ಸರ್ಕಾರಿ ಸಂಸ್ಥೆಗಳೇ ಗಣಿಗಾರಿಕೆ ನಡೆಸಿ ಹಂಚಿಕೆ ಮಾಡಲಿವೆ. ಇದು ಕೂಡ ಗಮನಾರ್ಹವಾದಂಥ ವಿಚಾರ. ಸರ್ಕಾರಿ ಸಂಸ್ಥೆಗಳೇ ಅದನ್ನು ಗಣಿಗಾರಿಕೆ ನಡೆಸಿ ಅದನ್ನು ವಿತರಣೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಲಿಕ್ಕಿದ್ದಾರೆ. ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯ ತಾಲೂಕು ಸಮಿತಿ ಮರಳು ನಿಕ್ಷೇಪ ಸ್ಥಳವನ್ನು ಗುರುತಿಸಲಿದೆ. ನಾನು ಹೇಳಿದೆಲ್ಲ, ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಸಮಿತಿ ಮಾಡ್ತಾರೆ ಅಂತ. ಅಸಿಸ್ಟೆಂಟ್ ಕಮಿಷನರ್ ಅವರು, ಡಿವಿಷನಲ್ ವಿಭಾಗೀಯ ಅಧಿಕಾರಿಯವರು, ಅವರ ನೇತೃತ್ವದ ಸಮಿತಿ ತಾಲೂಕಿನಲ್ಲಿರುವಂಥ ಮರಳು ದಿಬ್ಬಗಳನ್ನು ಗುರುತಿಸುತ್ತೆ. ಆಮೇಲೆ ಅದನ್ನು ನೋಟಿಫೈ ಮಾಡ್ತಾರೆ. ಆಮೇಲೆ ಆನ್ಲೈನ್ನಲ್ಲಿ ಕೂಡ ಅದಕ್ಕೆ ವ್ಯವಸ್ಥೆ ಇದೆ. ಅಂತರ್ಜಿಲ್ಲಾ ಮರಳು ಸಾಗಣೆಗೆ ಅವಕಾಶ ಇರುವಂಥದ್ದು. ಪ್ರತಿ ಟನ್ನಿಗೆ 700 ರೂಪಾಯಿ ನಿಗದಿ ಮಾಡ್ತಾರೆ. ಮತ್ತು ಅದರಲ್ಲಿ ರಾಯಲ್ಟಿ, GST, ಆಮೇಲೆ ಸಾಗಣೆ ವೆಚ್ಚ ಸೇರಿ 10 ಟನ್ ಮರಳಿಗೆ 10,000 ರೂಪಾಯಿಗೆ ಸಿಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಸರ್ಕಾರ ಇವಾಗ ಕೊಟ್ಟಿದೆ. 10 ಟನ್ ಮರಳು ಸ್ಯಾಂಡ್ ಅದು 10,000 ರೂಪಾಯಿಗೆ, ಅಂದರೆ 1 ಟನ್ಗೆ 1,000 ರೂಪಾಯಿ ಬಂತು ಅಂತ. ಸಾಮಾನ್ಯವಾಗಿ ನಮ್ಮ ಮಾಮೂಲಿ ಟಿಪ್ಪರ್ಗಳಲ್ಲಿ ಒಂದು 3 ಟನ್ನಷ್ಟು ಮರಳುಗಳನ್ನು ಸಾಗಿಸ್ತಾರೆ. ಸೊ ಒಂದು ಟಿಪ್ಪರ್ ಬೇಕಂತ ನಿರೀಕ್ಷೆ ಪಡುವವನಿಗೆ ಅಥವಾ ಅಗತ್ಯ ಇರುವವನಿಗೆ ನೋಡಿ 3,000 ರೂಪಾಯಿಗೆ ಮರಳು ಬಂದು ಅವನ ಮನೆಗೆ ಸೇರುತ್ತೆ ಅಥವಾ ಅವನ ಸೈಟಿಗೆ ಬಂದು ಸೇರುತ್ತೆ. ಸೊ ಆಮೇಲೆ ಟೆಂಡರ್ ಬಗ್ಗೆ ಕೂಡ 50 ಕೋಟಿ ರೂಪಾಯಿ ಮೀರಿದ ನಿರ್ಮಾಣ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆಸುವ ಮೊದಲು ಅಂದಾಜು ವೆಚ್ಚ ಸೇರಿದಂತೆ ಎಲ್ಲ ಬಗೆಯ ಪೂರ್ವ ಪರಿಶೀಲನೆಗಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ಟೆಂಡರ್ ಪೂರ್ವ ಪರಿಶೀಲನಾ ಸಮಿತಿ ರಚಿಸಲು ಕೂಡ ಸಂಪುಟ ಸಮಿತಿ ನಿರ್ಧಾರ ಮಾಡಿದೆ. ಟೆಂಡರ್ ಮೊತ್ತ ಅನಗತ್ಯವಾಗಿ ಹೆಚ್ಚಿಸುವುದು ಮತ್ತು ಯೋಜನಾ ವೆಚ್ಚದಲ್ಲಿ ಏರುಪೇರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಒಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ, ಕುಂಟೆ, ಹಳ್ಳ, ತೊರೆಗಳಲ್ಲಿನ ಮರಳು ನಿಕ್ಷೇಪವನ್ನು ತೆಗೆದು ಸ್ಥಳೀಯವಾಗಿ ಬಳಸಲು ಅವಕಾಶ ಇರುವಂಥದ್ದು. ಕರಾವಳಿ ಭಾಗದಲ್ಲಿ ನಾನ್ CRZ ಪ್ರದೇಶದಲ್ಲಿ ನೀರಿನಲ್ಲಿ ಮುಳುಗಿ ಮರಳು ತೆಗೆಯುವ ಸಾಂಪ್ರದಾಯಿಕ ವೃತ್ತಿಯನ್ನು ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ. ಗಮನವಿಟ್ಟು ಕೇಳಬೇಕಾದ ವಿಚಾರ. ಕರಾವಳಿಯಲ್ಲಿ
ನಾನ್ ಸಿ ಆರ್ ಝೆಡ್ ವಲಯದಲ್ಲಿ ನೀರಿನಲ್ಲಿ ಮುಳುಗಿ ಮರಳು ಮೇಲೆತ್ತುವಂಥ ಒಂದು ಏನು ವೃತ್ತಿ ನಡೆಸ್ತಾ ಇದ್ರು. ಸಾಂಪ್ರದಾಯಿಕವಾಗಿ ಮರಳೆತ್ತುವ ಒಂದು ಪ್ರಕ್ರಿಯೆ ಅಂತ ನಾವು ಇದನ್ನು ಹೇಳ್ತೇವೆ. ಇದನ್ನು ಯಥಾವತ್ತಾಗಿ ಮುಂದುವರಿಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಹೊಸ ಮರಳು ನೀತಿಯಲ್ಲಿ ಕರಾವಳಿಯ ಗಮನಿಸಿ ನಾನ್ ಸಿ ಆರ್ ಝೆಡ್ ವಲಯದಲ್ಲಿ ನೀರಿನಲ್ಲಿ ಮುಳುಗಿ ಮರಳು ತೆಗೆಯುವ, ಅಂದರೆ ಇಲ್ಲಿ ಗಮನಿಸಬೇಕು, ಅಲ್ಲಿ JCBಯ ಅಥವಾ ಡ್ರೆಡ್ಜಿಂಗ್ ಮಿಷನನ್ನು ಬಳಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಬಟ್ ಮಾನವ ಏನು ಸಂಪನ್ಮೂಲ ಅಥವಾ ನಾವು ಲೇಬರ್ ಬಳಸಿ ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು ಅವರು ನದಿಗೆ ಅಥವಾ ಏನು ನಾವು ನೀರು ಅಂತ ಹೇಳ್ತೇವೆ ಬ್ಯಾಕ್ ವಾಟರ್, ಬಟ್ ಅದು ನಾನ್ ಸಿ ಆರ್ ಝೆಡ್ ಏರಿಯಾದಲ್ಲಿ ಬರಬೇಕು. ಅಲ್ಲಿ ನೀವು ನೀರನ್ನು ಅಥವಾ ಏನು ಮರಳನ್ನು ತೆಗಿಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಕೂಡ ಈ ಒಂದು ನೀತಿ ಹೇಳ್ತಾ ಇರುವಂಥದ್ದು. ಇದು ಕರಾವಳಿಯ ಜನಕ್ಕೆ ಒಂದಷ್ಟು ನೆಮ್ಮದಿ ವಿಚಾರ, ಜೊತೆಗೆ ಕರಾವಳಿಯ ಬಿಲ್ಡರ್ಗಳಿಗೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಒಂಚೂರು ಏನು ನೆಮ್ಮದಿಯನ್ನು ಅಥವಾ ಒಂದು ಏನು ಸಕ್ರಮವಾಗಿ ಏನು ಮರಳು ಪೂರೈಕೆ ಮಾಡೋದಕ್ಕೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಆಮೇಲೆ ಗ್ರಾಮೀಣ ವಸತಿ ಸರ್ಕಾರಿ ಪ್ರಾಯೋಜಿತ ಯೋಜನೆಗಳಿಗೆ ರಿಯಾಯಿತಿ ದರದಲ್ಲಿ ಮರಳನ್ನು ಪೂರೈಸಲಿಕ್ಕೆ ಆಯಾ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೆ ಅವಕಾಶ ಇದೆ. ಗ್ರಾಮ ಪಂಚಾಯತ್ಗೆ ಅವಕಾಶವನ್ನು ನೀಡಲಾಗಿದೆ. ಮರಳು ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಸಮಿತಿ ತಿಂಗಳಲ್ಲಿ 2, ತಾಲೂಕು ಸಮಿತಿ ತಿಂಗಳಲ್ಲಿ 1 ಬಾರಿ ಸಭೆ ನಡೆಸಬೇಕು ಅನ್ನೋ ಬಗ್ಗೆ ಕೂಡ ಈ ಹೊಸ ಮರಳು ನೀತಿಯಲ್ಲಿ ಹೇಳಲಾಗಿದೆ. ಜಿಲ್ಲಾ ಮಟ್ಟದ ಸಮಿತಿಯವರು ತಿಂಗಳಲ್ಲಿ 2 ಬಾರಿ ಜಿಲ್ಲಾ ಮಟ್ಟದ ಸಮಿತಿ ಅದು ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಇರುತ್ತೆ. ಆಮೇಲೆ ತಾಲೂಕು ಮಟ್ಟದ ಸಮಿತಿ ಅದು ವಿಭಾಗಾಧಿಕಾರಿ ಅವರ ನೇತೃತ್ವದಲ್ಲಿ ಇರುತ್ತೆ. ಈ ಸಮಿತಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾ ಮಟ್ಟದ ಸಮಿತಿ ತಿಂಗಳಲ್ಲಿ 2 ಬಾರಿ, ಆಮೇಲೆ ವಿಭಾಗೀಯ ಅಧಿಕಾರಿ ನೇತೃತ್ವದ ತಾಲೂಕು ಮಟ್ಟದ ಸಮಿತಿ ಅದು ತಿಂಗಳಲ್ಲಿ 1 ಬಾರಿ ಸಭೆ ನಡೆಸಬೇಕು ಅನ್ನೋದನ್ನು ಮ್ಯಾಂಡೇಟರಿ ಮಾಡಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯದು ಕೂಡ, ಯಾಕಂತ ಹೇಳಿದ್ರೆ ಜನರ ಕಷ್ಟಗಳನ್ನು, ಉದ್ಯಮದವರ ಕಷ್ಟಗಳನ್ನು ಹಂಚಿಕೊಳ್ಳಲು ಸಾಧ್ಯ ಆಗುತ್ತೆ. ಆಮೇಲೆ ಅಧಿಸೂಚಿತ ಪ್ರದೇಶಗಳಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಮರಳು ತೆಗೆಯಲಿಕ್ಕೆ ಅವಕಾಶ ಇದೆ ಮತ್ತು ಅದನ್ನು ಪೂರೈಕೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಈ ಸಮಯವನ್ನು ಉಲ್ಲಂಘಿಸಿದರೆ ಅದನ್ನು ಅಕ್ರಮ ಅಂತ ಪರಿಗಣಿಸಲಾಗುತ್ತೆ ಅಂತ ಸರ್ಕಾರದ ಹೊಸ ನೀತಿ ಹೇಳುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮರಳು ಪೂರೈಕೆಗೆ ಅಥವಾ ಮರಳು ಸಾಗಾಟಕ್ಕೆ ಅವಕಾಶ ಇರುವಂಥದ್ದು. ಅಪರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ 3 ಗಂಟೆಗೆಲ್ಲ ಇನ್ನು ಮುಂದೆ ಆ ಮರಳು ಸಾಗಾಟ ಮಾಡುವಂತೆ ಇಲ್ಲ. ನಾವು ಕರಾವಳಿಯಲ್ಲೇ ಗಡಿಭಾಗಗಳಲ್ಲಿ ನೋಡ್ತಾ ಇರ್ತೇವೆ, ಅರ್ಲಿ ಮಾರ್ನಿಂಗ್ ಸುಮಾರು 3 ಗಂಟೆಯಿಂದ 5 ಗಂಟೆ ಹೊತ್ತಿಗೆ ಸಾಲು ಲಾರಿಗಳು, ಟಿಪ್ಪರ್ಗಳು ಮರಳು ಸಾಗಾಟ ಮಾಡ್ತಾ ಇರೋದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು, ತಹಶೀಲ್ದಾರ್ಗಳು, AC ಅಸಿಸ್ಟೆಂಟ್ ಕಮಿಷನರ್ಗಳು ಆಗಾಗ ದಾಳಿ ಮಾಡ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಟ್ ಸರ್ಕಾರದ ಹೊಸ ನೀತಿ ಭಾರಿ ಸ್ಪಷ್ಟವಾಗಿ ಹೇಳುತ್ತೆ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮರಳು ಪೂರೈಕೆ ಮತ್ತು ಮರಳು ಸಾಗಾಟಕ್ಕೆ ಅವಕಾಶ ಇರುವಂಥದ್ದು. ಈ ಅವಧಿಯನ್ನು ಹೊರತುಪಡಿಸಿದ ಅವಧಿಯಲ್ಲಿ ಮರಳು ಸಾಗಾಟ ಮಾಡಿದ್ದೆ ಆದರೆ ಅದು ಅಕ್ರಮ ಮರಳುಗಾರಿಕೆ ಆಗುತ್ತೆ ಅಂತ ಸರ್ಕಾರದ ಹೊಸ ಮರಳು ನೀತಿಯಲ್ಲಿ ಹೇಳಲಾಗಿದೆ. ಆಮೇಲೆ ನದಿ ಪಾತ್ರದ ಮರಳು ಗಣಿಗಾರಿಕೆಗೆ ಪ್ರತಿ ವರ್ಷ ಆಡಿಟ್ ಮಾಡುವಂಥದ್ದು ಕಡ್ಡಾಯ ಮಾಡಲಾಗಿದೆ. ನದಿ ಪಾತ್ರದ ಮರಳುಗಾರಿಕೆಗೆ ಪ್ರತಿ ವರ್ಷ ಆಡಿಟ್ ಮಾಡುವಂಥದ್ದನ್ನು ಇದಕ್ಕಾಗಿ ನಿವೃತ್ತ ಸೈನಿಕ, ನಿವೃತ್ತ ಅಧಿಕಾರಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಪ್ರಾಧ್ಯಾಪಕರನ್ನು ಒಳಗೊಂಡ ಸಮಿತಿಯನ್ನು ರಚಿಸಬೇಕು. ವಾರ್ಷಿಕ ಆಡಿಟ್ ವರದಿ ಸಾರ್ವಜನಿಕರ ಮಾಹಿತಿಗೆ ಪ್ರಕಟವಾಗಬೇಕು. ಏನಪ್ಪ ಮರಳು ಆಡಿಟ್ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಎಷ್ಟು ಮರಳನ್ನು ತೆಗೆಯಲಾಯಿತು, ಎಷ್ಟು ಪೂರೈಕೆ ಮಾಡಲಾಯಿತು, ಎಷ್ಟು ಉಳಿಯಿತು, ಎಷ್ಟು ಖರ್ಚು, ಎಷ್ಟು ರಾಯಲ್ಟಿ, ಎಷ್ಟು GST, ಎಲ್ಲೆಲ್ಲಿಗೆ ಪೂರೈಕೆ ಆಯಿತು, ಎಲ್ಲ ವಿವರಗಳನ್ನು ಕೊಡಬೇಕಾಗತ್ತೆ. ನದಿ ಪಾತ್ರದ ಮರಳುಗಾರಿಕೆ ಮಾಡುವ ಸಂದರ್ಭದಲ್ಲಿ ಸುಮ್ಮನೆ ಅನಗತ್ಯವಾಗಿ ಯಾವುದೋ ಊರಿಗೆ, ಯಾವುದೋ ರಾಜ್ಯಕ್ಕೆ ಪೂರೈಕೆ ಮಾಡಲಿಕ್ಕೆ ನೀವು ನಿಮ್ಮ ಊರಿನ ನದಿ ಪಾತ್ರದಿಂದ ಮರಳು ಇನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ. ನದಿ ಪಾತ್ರದ ವ್ಯಾಪ್ತಿಯ ಪಟ್ಟ ಜಮೀನಿನಲ್ಲಿ ಮರಳು ಗಣಿಗಾರಿಕೆಯನ್ನು ನಿಷೇಧ ಮಾಡಲಾಗಿದೆ. ಅದು ಕೂಡ ಗಮನಿಸಬೇಕಾದ ವಿಚಾರ. ನದಿ ಪಾತ್ರದ ವ್ಯಾಪ್ತಿಯ ಪಟ್ಟ
ಪಟ್ಟಾ ಜಮೀನಿನಲ್ಲಿ ಮರಳು ಗಣಿಗಾರಿಕೆಯನ್ನು ನಿಷೇಧ ಮಾಡಿದ್ದಾರೆ. ಯಾಕಂದರೆ ಇದ್ದವರೆಲ್ಲ ತಮಗೆ ಬೇಕಾದ ಜಾಗದಲ್ಲಿ ಹೋಗಿ ತಮ್ಮದೇ ಸ್ವಂತ ಪಟ್ಟಾ ಜಾಗ ಇದೆ ಅಂತ ಹೇಳಿಕೊಂಡು ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ. ಎಲ್ಲಿ ಮರಳು ತೆಗಿಬೇಕು ಅನ್ನೋದನ್ನು ಈ ಸಮಿತಿ ನಿರ್ಧಾರ ಮಾಡುತ್ತೆ, ದಿಬ್ಬಗಳನ್ನು ಗುರುತು ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ, ಅಲ್ಲೇ ತೆಗಿಬೇಕಾಗತ್ತೆ. ಸೊ ಇದು ಗಮನಿಸಬೇಕಾದಂಥ ವಿಚಾರ. ಗ್ರಾಮ ಪಟ್ಟಣಗಳಿಗೆ ಕುಡಿಯುವ ನೀರು ಪೂರೈಕೆ ಉದ್ದೇಶಿತ ಬಾವಿಯೊಂದರಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆಗೆ ನಿರ್ಬಂಧ ಇದೆ. ಗ್ರಾಮದಲ್ಲಿ ಅಥವಾ ಯಾವುದೇ ಪಟ್ಟಣಗಳಲ್ಲಿ ನೀರು ಪೂರೈಕೆಯ ಉದ್ದೇಶದ ಬಾವಿ ಇರುವಂಥ ಸಂದರ್ಭದಲ್ಲಿ ಬಾವಿ ಇರುವಂಥ ಜಾಗದಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ನಿರ್ಬಂಧ ಇದೆ. ಆಮೇಲೆ ಹೆದ್ದಾರಿ, ದೊಡ್ಡ ಸೇತುವೆಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರಳು ಗಣಿಗಾರಿಕೆ ನಡೆಸುವಂತಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಷಯ ಇದು. ನದಿ ಪಾತ್ರದಲ್ಲಿ ಮರಳು ಗಣಿಗಾರಿಕೆ ಅಗಲ ಮತ್ತು ಆಳಕ್ಕೆ ಕೂಡ ನಿಗದಿ ಮಾಡಲಾಗಿದೆ. ನದಿಯ ಅಥವಾ ನದಿ ಪಾತ್ರದಲ್ಲಿ, ನದಿ ತೀರದಲ್ಲಿ ಮರಳು ತೆಗೆಯುವ ವಿಚಾರಕ್ಕೆ ಕೂಡ ಎಷ್ಟು ಅಗಲದಲ್ಲಿ ನದಿ ಪಾತ್ರದ ಎಷ್ಟು ಅಗಲದಲ್ಲಿ ಮರಳನ್ನು ತೆಗಿಬೇಕು ಮತ್ತು ಎಷ್ಟು ಆಳದಲ್ಲಿ ನದಿಯಲ್ಲಿ ಮರಳನ್ನು ತೆಗಿಬೇಕು ಅನ್ನೋದಕ್ಕೆ ಕೂಡ ಮಿತಿಯನ್ನು ನಿಗದಿಪಡಿಸಲಾಗಿದೆ. ದಿಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ನೇತ್ರಾವತಿ ನದಿ ಅಥವಾ ಫಲ್ಗುಣಿ ನದಿ ಅಥವಾ ಯಾವುದೇ ನದಿ ತೀರದಲ್ಲಿ ಮರಳುಗಾರಿಕೆ ನಡೀತಾ ಇರುವಂಥ ನದಿಯಲ್ಲಿ ನೀವು ಆಕಸ್ಮಿಕವಾಗಿ ಸ್ವಲ್ಪ ಮುಂದಕ್ಕೆ ಹೋದರೆ ಬಾವಿಗಿಂತ ದೊಡ್ಡದು, ಅಂದರೆ 30-35 ಫೀಟ್ಗಿಂತಲೂ ದೊಡ್ಡದಾದಂಥ ಬಾವಿಗಳು ರೆಡಿಯಾಗಿರುತ್ತೆ. ಅಂದರೆ ಇವರೆಲ್ಲ JCBಯಲ್ಲಿ ಮರಳು ತೆಗೆದು ಯಾರಾದರೂ ಆಕಸ್ಮಿಕವಾಗಿ ದೋಣಿ ಅವಘಡ ಆದರೆ ಮುಳುಗಿ ಸಾಯುವಂಥ ಪ್ರಶ್ನೆ, ಅಥವಾ ಯಾರಾದರೂ ರಾತ್ರಿ ಹೊತ್ತಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಹಳ್ಳಿಗಳಲ್ಲೆಲ್ಲ ಮೀನು ಹಿಡಿಯುವಂಥದ್ದು ಅಂತ ಇರುತ್ತೆ. ಮೀನು ಹಿಡಿಯಲಿಕ್ಕಿಂತ ನದಿಯ ತೀರದಲ್ಲಿ ನಡ್ಕೊಂಡು ಹೋದರೆ ನದಿಯ ಒಳಗಿನ ಬಾವಿಗೆ ಬಿದ್ದು ಸಾಯುವಂಥ ಪ್ರಸಂಗಗಳೇ ಇದೆ. ಇಂಥ ಎಷ್ಟೋ ಅವಘಡಗಳು ನಡೆದಿದೆ. ಅಷ್ಟು ದೊಡ್ಡದಾಗಿ ಮರಳು ಮಾಫಿಯಾದವರು ಮರಳನ್ನು ಬಸಿದು ಯಾವುದೋ JCB ಮೂಲಕ, ಡ್ರೆಷರ್ ಮೂಲಕ ತೆಗೆದಿದ್ದಾರೆ. ಸೊ ಅದಕ್ಕಾಗಿ ಆ ದೊಡ್ಡ ಮಟ್ಟದಲ್ಲಿ ದೂರುಗಳು, ಆಕ್ಷೇಪಗಳು ಸರ್ಕಾರದ ಮುಂದೆ ಬಂದಿತ್ತು. ನದಿಯನ್ನೇ ಮುಗಿಸಿಬಿಡ್ತಾರೆ ಅಂತ. ಎಲ್ಲಿಗೋ ಕಳಿಸ್ಬೇಕು ಮರಳು, ಯಾವುದೋ ರಾಜ್ಯಕ್ಕೂ ಯಾವುದೋ ಜಿಲ್ಲೆಗೂ ಕಳಿಸಬೇಕು, ಅದಕ್ಕಾಗಿ ಈ ರೀತಿಯೆಲ್ಲ ಮಾಡ್ತಾರೆ ಅಂತ. ಸೊ ಅದಕ್ಕಾಗಿ ಸರ್ಕಾರ ತನ್ನ ಹೊಸ ಮರಳು ನೀತಿಯಲ್ಲಿ ನದಿ ಪಾತ್ರದಲ್ಲಿ ನೀವು ಮರಳು ತೆಗೆಯುವಾಗ ತೋರಿಸುವುದು 1 ಎಕರೆ ಜಾಗವನ್ನು ಅಥವಾ 50 ಸೆಂಟ್ಸ್ ಜಾಗವನ್ನು ನೀವು ಅಲ್ಲಿ 4 ಎಕರೆ 5 ಎಕರೆ ಅಥವಾ ಇನ್ನು ಮುಂದೆ ತೆಗೆಯುವ ಹಾಗಿಲ್ಲ. ಎಷ್ಟು ಅಗಲದಲ್ಲಿ ತೆಗಿಬೇಕು ಅನ್ನೋದನ್ನು ಕೂಡ ಸರ್ಕಾರ ನಿಗದಿ ಮಾಡುತ್ತೆ, ಮತ್ತು ಎಷ್ಟು ಆಳದಲ್ಲಿ ಕೂಡ ಅನ್ನೋದನ್ನು ಕೂಡ ಸರ್ಕಾರ ನಿಗದಿ ಮಾಡುತ್ತೆ. ಇದು ಇನ್ನು ಭಾರಿ ಮುಖ್ಯವಾದ ವಿಚಾರ. ಇದೆಲ್ಲದಕ್ಕಿಂತಲೂ ಮುಖ್ಯ ವಿಚಾರ ನಾನು ಈಗಾಗಲೇ ಉಲ್ಲೇಖ ಮಾಡಿರುವಂಥದ್ದು ಹೆದ್ದಾರಿ ಬದಿ, ಅಂದರೆ ನ್ಯಾಷನಲ್ ಹೈವೇ ಮತ್ತು ದೊಡ್ಡ ಸೇತುವೆಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರಳು ಗಣಿಗಾರಿಕೆ ಮಾಡುವ ಹಾಗೆ ಇಲ್ಲ. ದೊಡ್ಡ ಬ್ರಿಡ್ಜ್ಗಳು, ನದಿಯ ಮೇಲಿಂದ ಹಾದು ಹೋಗುವಂಥ ಸೇತುವೆ ಇದೆಯಲ್ಲ, ಈ ಸೇತುವೆಯ ಬುಡದಿಂದ ಸೇತುವೆಯ ಪಿಲ್ಲರ್ಗಳ ಏನು ಹೇಳ್ತೇವೋ ಆಧಾರ ಸ್ತಂಭ, ಪಿಲ್ಲರ್ಗಳ ಬುಡದಿಂದ ನಾವು ಏನು ಮರಳು ತೆಗಿತಾ ಇದ್ದದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟು ತನಕ ನಾವು ನೋಡಿದ್ದೆವು. ನಮಗೆ ಅನುಭವಕ್ಕೆ ಬಂದಿದೆ. ಮಂಗಳೂರಿನಲ್ಲಿ ಮರವೂರು ಸೇತುವೆ ಕುಸಿತಕ್ಕೆ ಒಳಗಾದದ್ದು. ಸೇತುವೆಯ 2 ಇಕ್ಕೆಲಗಳಲ್ಲಿ ಕೂಡ ಮರಳುಗಾರಿಕೆ ನಡೀತಾ ಇತ್ತು. ಸಾರ್ವಜನಿಕರು ದೂರು ನೀಡಿದ್ದರು, ಸಂಬಂಧಪಟ್ಟವರು ಸುಮ್ಮನೆ ಕುಳಿತಿದ್ದರು. ಒಂದು ದಿವಸ ಸೇತುವೆ ಪಿಲ್ಲರ್ ಕುಸಿದು ಬಿತ್ತು. ಆಮೇಲೆ ಏನೇನೋ ಹೇಳಿದ್ರು, ಅದು ನೀರು ಅಲ್ಲಿ ಹೊಸ ಬ್ರಿಡ್ಜಿಗೆ ಮಾಡುವ ಸಲುವಾಗಿ, ನಿರ್ಮಾಣದ ಸಲುವಾಗಿ ದಂಡೆ ಕಟ್ಟಲಾಗಿತ್ತು, ಮಣ್ಣು ಕಟ್ಟಲಾಗಿತ್ತು, ಅದು ಇದು ಅಂತೆಲ್ಲ. ಬಟ್ ಅಕ್ರಮ ಮರಳುಗಾರಿಕೆ ಸೇತುವೆಯ ಪಿಲ್ಲರ್ನ ಬುಡದಲ್ಲಿ ನಡೀತಾ ಇರುವ ಬಗ್ಗೆ ಲೋಕಾಯುಕ್ತಕ್ಕೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ದೂರು ನೀಡಲಾಗಿತ್ತು, ಲಿಖಿತ ದೂರು ನೀಡಲಾಗಿತ್ತು, ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ನೀಡಲಾಗಿತ್ತು. ಇದು ನಾನು ಒಂದು ಉದಾಹರಣೆಯನ್ನು ಮಾತ್ರ ಇಲ್ಲಿ ಹೇಳುವಂಥದ್ದು. ಬಟ್ ಒಂದು ದಿವಸ ಸೇತುವೆ ಕುಸಿದು ಬಿತ್ತು. ಆವಾಗ ಎಲ್ಲರೂ ಎದ್ದು ನಿಂತರು. ಮತ್ತು ಸಹಜವಾಗಿ ಸರ್ಕಾರದವರು, ಆಮೇಲೆ PWD ಡಿಪಾರ್ಟ್ಮೆಂಟ್ ಅವರು, ಅದು ಈ ಕಾರಣ ಅಲ್ಲ, ಅದು ಆಚೆ ಕಾರಣ, ಮತ್ತು ಇನ್ನೊಂದು ಕಾರಣ, ಅಲ್ಲಿ ಹೊಸ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇತ್ತು, ಆ ಕಾರಣಕ್ಕಾಗಿ ನೀರಿನ ಒತ್ತಡ, ನೀರಿನ ಸೆಳೆತ, ಹಾಗೆ ಕುಸಿತಂತೆಲ್ಲ ಕತೆಗಳನ್ನು ಕಟ್ಟಿದ್ರು. ಇರಲಿ. ಆದರೆ ಈಗ ಹೊಸ ನೀತಿಯಲ್ಲಿ
ಹೊಸ ನೀತಿಯಲ್ಲಿ ಸರ್ಕಾರ ಸ್ಪಷ್ಟಪಡಿಸಿದೆ. ದೊಡ್ಡ ಸೇತುವೆಯ ಬುಡದಲ್ಲಿ ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ. ದೊಡ್ಡ ಸೇತುವೆಯ ಬುಡದಲ್ಲಿ ಮರಳುಗಾರಿಕೆ ಮಾಡುವ ಹಾಗೇನೇ ಇಲ್ಲ. ಅದೆಷ್ಟು ಮಿತಿ? 1 ಕಿಲೋಮೀಟರ್ ಆಸುಪಾಸು ಸೇತುವೆಯ ಬಲದ ಅಥವಾ ಎಡದ ಬದಿಯಿಂದ 1 ಕಿಲೋಮೀಟರ್ ಆಸುಪಾಸು ಇನ್ನು ಮುಂದೆ ಮರಳು ತೆಗಿಲಿಕ್ಕೆ ಅವಕಾಶ ಇಲ್ಲ. ಇದು ಎರಡು ವಿಚಾರವಾಗಿ, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಈ ಒಂದು ಸೇತುವೆಗಳು ಇರುವಂಥ ಜಾಗದಲ್ಲಿ ಮರಳು ತೆಗೆದರೆ ಒಂದು ದಿಬ್ಬದ ಸ್ವರೂಪದಲ್ಲಿ ಮರಳು ಬಂದಿದ್ದರೆ ತೆಗಿಬೇಕಾಗತ್ತೆ, ಬೇಕಾಗತ್ತೆ. ಅದು ಎಲ್ಲರೂ ಒಪ್ಪುವಂಥದ್ದು, ಎಲ್ಲರೂ ಹೇಳುವಂಥದ್ದು. ಆದರೆ ಸೇತುವೆಯ ಬುಡವನ್ನೇ ಕಿತ್ತು ಬರುವಷ್ಟು ಲೆವೆಲಲ್ಲಿ 30 ಫೀಟ್ ಹೊಂಡ, 35 ಫೀಟ್ ಹೊಂಡ ಮಾಡಿ ಇದು ಏನು ಮಾಡಿದ್ದೇ ಆದರೆ ಅದು ಏನು ಭಾರಿ ದೊಡ್ಡ ಮಟ್ಟದಲ್ಲಿ ತೊಂದರೆಯಾಗಿ ಕಾಡುತ್ತೆ. ಯಾಕಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಆ ಸೇತುವೆಯಲ್ಲಿ ನಡ್ಕೊಂಡು ಅಥವಾ ವಾಹನ ಚಲಾಯಿಸಿ ಹೋಗುವನಿಗೆ ಕೂಡ ಭಯ ಆಗುತ್ತೆ. ಇಲ್ಲಿ ಹಗಲು ರಾತ್ರಿ ಅನ್ನದೇ ಇಷ್ಟು ದೊಡ್ಡ JCBಗಳನ್ನು ತಂದು ಇರಿಸಿ ಯಂತ್ರಗಳ ಮೂಲಕ ಈ ಸೇತುವೆ ಪಕ್ಕದಲ್ಲಿ ಮರಳು ತೆಗಿತಾ ಇರ್ತಾರೆ ಅಂತ ಹೇಳಿದ್ರೆ ಈ ಸೇತುವೆಯ ಈ ಬ್ರಿಡ್ಜಿನ ಭವಿಷ್ಯ ಏನು ಅಂತ. ಯಾವುದೇ ಸೇತುವೆ, ಯಾವುದೇ ಬ್ರಿಡ್ಜ್ ಅಬ್ಬಬ್ಬ ಅಂತ ಹೇಳಿದ್ರೆ ಎಷ್ಟು ಫೀಟ್ನ ಆ ಫೌಂಡೇಶನ್ ಇರ್ಬೋದು? 15 ಫೀಟ್, 20 ಅಥವಾ 25 ಅಥವಾ 30 ಅಂತಲೇ ಲೆಕ್ಕ ಮಾಡುವ. ಅದರಾಚೆಗೆ ಮಾಡಿರ್ತಾರಾ ಅಲ್ವಾ? ಸೊ ನೀವು ಮರಳು ತೆಗೆಯುವಾಗ 30 ಫೀಟು 40 ಫೀಟ್ ಆಳಕ್ಕೆ ತನಕ ಹೋಗ್ತೀರಿ. ಅದು ಪಕ್ಕಾ ಅದರ ಬುಡದಲ್ಲೇ ಅಲ್ಲದಿದ್ದರೂ ಒಂದಷ್ಟು ದೂರದಲ್ಲೇ ಮಾಡಿದಾದರೂ ಕೂಡ ಅಂತಿಮವಾಗಿ ಅಪಾಯ ಎದುರಾಗುವಂಥದ್ದು ಆ ಸೇತುವೆಯ ಪಿಲ್ಲರ್ಗೆ ತಾನೆ. ಸೊ ಹಾಗಾಗಿ ಇಲ್ಲಿ ಭಾರಿ ಸ್ಪಷ್ಟವಾಗಿ ಹೊಸ ಮರಳು ನೀತಿಯಲ್ಲಿ ಸರ್ಕಾರ ಹೇಳುತ್ತೆ, ಯಾವುದೇ ದೊಡ್ಡ ಸೇತುವೆಯ ಬುಡದಲ್ಲಿ ಮರಳುಗಾರಿಕೆ ಮಾಡುವಾಗಿಲ್ಲ ಮತ್ತು ಆ ಸೇತುವೆಯ 1 ಕಿಲೋಮೀಟರ್ ಆಚೆ ಈಚೆ ಎಡ ಮತ್ತು ಬಲಬದಿಯಲ್ಲಿ ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ. ಜನರಿಗೆ ಕೂಡ, ನಾಗರಿಕರಿಗೆ ಕೂಡ ಒಂದು ಅಸ್ತ್ರ ಕೊಟ್ಟಂತಾಗಿದೆ. ಅಂದರೆ ಇನ್ನು ಮುಂದಕ್ಕೆ ಈ ನೀತಿ ಜಾರಿಗೆ ಬರುವ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಒಂದು ವೇಳೆ ದೊಡ್ಡ ಸೇತುವೆ, ಇಲ್ಲಿ ಗಮನಿಸಿ, ದೊಡ್ಡ ಸೇತುವೆ ಅಂತ ದೊಡ್ಡ ಸೇತುವೆಯ ಏನು ಆಸುಪಾಸಲ್ಲಿ ಮರಳುಗಾರಿಕೆ ಮಾಡಿದರೆ ನೀವು ಖಂಡಿತವಾಗಿಯೂ ಕೂಡ ದೂರು ದಾಖಲಿಸಬಹುದು. ಯಾರು ನಿಮ್ಮ ದೂರನ್ನು ನಿರಾಕರಣೆ ಮಾಡುವಾಗಿಲ್ಲಲ್ಲ. ಮೊದಲಾದರೆ ಹೌದಾ ನೋಡ್ತೇವೆ, ನಮ್ಗೆ ಗೊತ್ತಿಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನಲ್ಲಿ ಏನೂ ಹಾಗೇನಿಲ್ಲಲ್ಲ, ಯಾವುದೇ ಮರಳು ದಿಬ್ಬ ಇರುವ ಜಾಗದಲ್ಲಿ ಮರಳು ತೆಗಿಬೋದು ಅನ್ನುವಂಥದ್ದೆಲ್ಲ ಮಾತಿತ್ತು. PWD ಅವರು, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರೆಲ್ಲ ಒಂದು ಸಣ್ಣ ಮಟ್ಟಿಗೆ ನಾವು ಏನು ಹೇಳ್ತೇವೆ ಉಡಾಪೆ ಧೋರಣೆಯನ್ನು ತೋರ್ತಾ ಇದ್ದರು. ಆದರೆ ಇನ್ನು ಮುಂದಕ್ಕೆ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಮರಳು ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸೇತುವೆಯ ಬುಡದಲ್ಲಿ ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ ಮತ್ತು 1 ಕಿಲೋಮೀಟರ್ ಆಸುಪಾಸು. ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್, ಹೆದ್ದಾರಿಯ ಆಸುಪಾಸಲ್ಲಿ ಕೂಡ ಅದು ಹೋಗುತ್ತೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಅದರ ಆಸುಪಾಸಲ್ಲಿ ಕೂಡ ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ ಅನ್ನುವಂಥ ವಿಚಾರವನ್ನು ಭಾರಿ ಸ್ಪಷ್ಟವಾಗಿ ಹೇಳಲಾಗಿದೆ. ಜೊತೆಗೆ ನಾನು ಹೇಳಿದೆ ಈಗ ಏನು 30 ಫೀಟ್ 40 ಫೀಟ್ ಎಲ್ಲ ಆಳಕ್ಕೆ ಎಲ್ಲ ಮರಳುಗಾರಿಕೆ ಮಾಡಿಕೊಂಡು ಹೋಗಿದ್ರು. ಈಗ ಸರ್ಕಾರದ ಹೊಸ ನೀತಿ ಹೇಳುತ್ತೆ, ಇನ್ನು ಯಥಾತಥವಾಗಿ ನಿಮಗೆ ಬೇಕಾದಷ್ಟು ಆಳ ಅಥವಾ ನಿಮಗೆ ಕಂಡಷ್ಟು ಭೂಮಿಯಲ್ಲೆಲ್ಲ ನದಿ ಪಾತ್ರದಲ್ಲಿ ಮರಳು ತೆಗೆಯುವ ಹಾಗೆ ಇಲ್ಲ. ಒಂದು ವೇಳೆ ತೆಗಿಬೇಕಂತಿದ್ದರೂ ಕೂಡ ಎಷ್ಟು ಆಳ ಮತ್ತು ಎಷ್ಟು ಅಗಲ ಅನ್ನೋದನ್ನು ನಾವೇ ತೀರ್ಮಾನಿಸಿ ನಾವೇ ಹೇಳ್ತೇವೆ ಅಂತ. ತುಂಬ ಆದರ್ಶ ಸ್ವರೂಪದ ನೀತಿ ಮಾಹಿತಿಗಳು ಮತ್ತು ಏನು ಕಾನೂನುಗಳು ಅಥವಾ ನಿಯಮಾವಳಿಗಳು ಇದ್ದಾವೆ. ಇವೆಲ್ಲವೂ ಕೂಡ ಜಾರಿಗೆ ಬಂದರೆ ನಾವು ಏನು ತಕ್ಕ ಮಟ್ಟಿಗೆ ಖುಷಿ ಪಡಬಹುದು. ಮತ್ತೊಂದು ಇಷ್ಟು ಸಮಯ ಕಾದದ್ದಕ್ಕೆ ಒಂದು ಏನು ಒಳ್ಳೆಯ ಅಥವಾ ಪೀಪಲ್ಸ್ ಫ್ರೆಂಡ್ಲಿ, ಒಳ್ಳೆಯ ಅಂತ ಹೇಳಿದ್ರೆ ಪೀಪಲ್ಸ್ ಫ್ರೆಂಡ್ಲಿ ಅಂದರೆ ಇಲ್ಲಿ ನಮ್ಮ ನದಿಯನ್ನು ರಕ್ಷಣೆ ಮಾಡುವಂಥದ್ದು,
ಮತ್ತು ನಮ್ಮ ನೀರನ್ನು ರಕ್ಷಣೆ ಮಾಡುವಂಥದ್ದು, ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು, ನಮ್ಮ ಊರನ್ನು ರಕ್ಷಣೆ ಮಾಡುವಂಥದ್ದು, ಇದು ಒಂದು ವಿಚಾರ. ಜೊತೆಗೆ ಅದೊಂದು ಮಾಫಿಯಾ ಇದೆಯಲ್ಲ, ಆ ಮಾಫಿಯಾವನ್ನು ಬ್ರೇಕ್ ಮಾಡುವಂಥದ್ದು. ಮರಳು ಮಾಫಿಯಾದ ಸ್ವರೂಪ ಹೇಗೆ ಎತ್ತ ಅನ್ನುವುದನ್ನು ಈ ರಾಜ್ಯದ ಪ್ರತಿ ಊರಿನ ಜನಕ್ಕೂ ಗೊತ್ತದು. ಅದು ಪ್ರತ್ಯೇಕವಾಗಿ ವಿವರಿಸಿ ಹೇಳಬೇಕಾಗಿಲ್ಲ. ಆ ಮಾಫಿಯಾ ಯಾವ ರೀತಿ ಅಥವಾ ಮರಳು ದಂಧೆಕೋರರು ಏನೆಲ್ಲ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಜೀಪನ್ನು, ಲಾರಿಯನ್ನು, ಟಿಪ್ಪರನ್ನು ಹಾಯಿಸಲಿಕ್ಕೆ ಮುಲಾಜಿಲ್ಲದೆ ದಾಳಿ ಮಾಡಲಿಕ್ಕೆ ಅಧಿಕಾರಿಗಳು ಬರುವಾಗ ಮಾಡ್ತಾರೆ, ಬೆನ್ನಟ್ತಾರೆ, ಓಡಿಸ್ತಾರೆ. ಯಾರೋ ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ಮಾಡೋರು, ಯಾವುದೇ ಉದ್ಯಮವನ್ನು ಮಾಡೋರು ಇಂಥದನ್ನೆಲ್ಲ ಮಾಡೋದಿಲ್ಲ. ತಮ್ಮ ದಾಖಲೆಗಳನ್ನು ತೋರಿಸಿ ತಪ್ಪಿದ್ದರೆ ಕಾನೂನು ಕ್ರಮ ತಗೊಳ್ಳಿ, ಇಲ್ಲ ಅಂದರೆ ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಅದೇ ಅಕ್ರಮ ಮರಳುಗಾರಿಕೆಗೆ ಅಧಿಕಾರಿಗಳು ದಾಳಿ ಮಾಡುವಾಗ ಏನು ಮಾಡ್ತಾರೆ? ಟಿಪ್ಪರನ್ನು ತಂದು ಅಡ್ಡ ಇಡ್ತಾರೆ, ಅಥವಾ ಟಿಪ್ಪರ್ ಮೂಲಕ ಪೊಲೀಸ್ ಗಾಡಿ ಮೇಲೆ ಅಥವಾ ತಹಶೀಲ್ದಾರರ ಗಾಡಿ ಮೇಲೆ ಗಾಡಿ ಹಾಯಿಸಲಿಕ್ಕೆ ನೋಡ್ತಾರೆ. ಸೊ ಇಂಥದ್ದೆಲ್ಲ ಅದು ಈ ಊರು ಆ ಊರು ಅಂತಲ್ಲ, ಕರ್ನಾಟಕದ ಎಲ್ಲ ಊರುಗಳಲ್ಲೇ ನಡೆದಿತ್ತು. ಸೊ ಕನಿಷ್ಠ ಅದಕ್ಕಾದರೂ ಬ್ರೇಕ್ ಬಿದ್ದರೆ ಹೊಸ ಮರಳು ನೀತಿಗೆ ನಿಜಕ್ಕೂ ಅದಕ್ಕೊಂದು ಅರ್ಥ ಬಂದಂತೆ ಆಗತ್ತೆ. ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೇನೆ. ಮುಂದಿನ ವಿಚಾರಕ್ಕೆ ಹೋಗುವಾಗ ನಾವು 2 ವಿಚಾರಗಳಿದೆ. ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ವಿಧಾನ ಪರಿಷತ್ ಚುನಾವಣೆ ಮತ್ತು ಲಖೀಂಪುರದ ರೈತ ಪ್ರತಿಭಟನಾಗಾರರ ಮೇಲೆ ಗುಂಡಿನ ದಾಳಿ ನಡೆದಂಥ ವಿಚಾರ. ಲಖೀಂಪುರದಲ್ಲಿ ಗುಂಡಿನ ದಾಳಿ ನಡೆದಂಥ ವಿಚಾರ. ಗುಂಡಿನ ದಾಳಿಯಲ್ಲಿ ನಾವು ನೋಡಿದ್ದೇವೆ, ಕೇಂದ್ರದ 3 ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಉತ್ತರ ಭಾರತದಲ್ಲಿ ದಿಲ್ಲಿಯ ಗಡಿಭಾಗದಲ್ಲಿ ನಿರಂತರವಾಗಿ ವರ್ಷದಿಂದ ಇನ್ನು ವರ್ಷ ಭರ್ತಿಯಾಗಲಿಕ್ಕೆ ಇನ್ನೊಂದು 10-15 ದಿವಸಗಳಷ್ಟೇ ಇರೋದು. ಕಳೆದ ವರ್ಷದ ನವೆಂಬರ್ 26ಕ್ಕೆ ದಿಲ್ಲಿಯ ಗಡಿಭಾಗಗಳಲ್ಲಿ ರೈತರು ಕೇಂದ್ರದ 3 ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಮತ್ತು ಕೃಷಿ ಉತ್ಪನ್ನಗಳಿಗೆ ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ MRPಯನ್ನು ಜಾರಿ ಮಾಡಬೇಕು, ಅಥವಾ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕ ನೆಲೆಯಲ್ಲಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಅಥವಾ ಈ ಒಂದು ಪ್ರತಿಭಟನೆಯ ಬೆಂಬಲವಾಗಿಟ್ಕೊಂಡು ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದರು. ಕಳೆದ ತಿಂಗಳು ನಡೆದಂಥ ಘಟನೆ ಇದು. ಪ್ರತಿಭಟನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ರೈತರು ಆ ಸಂದರ್ಭದಲ್ಲಿ ಆ ಪ್ರತಿಭಟನೆ ನಡೀತಾ ಇರುವಂಥ ಪ್ರದೇಶ ಏನಿದೆ ಅದು ಕೇಂದ್ರ ಸರ್ಕಾರದ ಗೃಹ ಖಾತೆಯ ರಾಜ್ಯ ಸಚಿವ ಅಜಯ್ ಮಿಶ್ರಾ ಅವರು ಪ್ರತಿನಿಧಿಸ್ತಾ ಇರುವಂಥ ಸಂಸದೀಯ ಕ್ಷೇತ್ರ. ರೈತರು ಹೇಳಿದ್ದರು, ಯಾವುದೇ ಮಂತ್ರಿಗಳು, ಯಾವುದೇ ಸಂಸದರು ನಮ್ಮ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥ ಪ್ರದೇಶದಲ್ಲಿ ಹಾದು ಹೋಗುವಾಗ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಅಂತ ಇದು ಒಂದು ವಿಚಾರ. ಸೊ ಸ್ವಾಭಾವಿಕವಾಗಿ ಯಾವುದೇ ರೀತಿಯ ಪ್ರತಿಭಟನಾಗಾರರು, ಯಾವುದೇ ಊರು ಅಥವಾ ಯಾವುದೇ ಪೇಟೆ, ಯಾವುದೇ ನಗರ, ಸಾಮಾನ್ಯವಾಗಿ ಅವರ ಬೇಡಿಕೆ ಅಥವಾ ಅವರ ಆಗ್ರಹಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಮಂತ್ರಿ ಮಹೋದಯರಿಗೆ ಅಥವಾ ಸರ್ಕಾರದ ಪ್ರತಿನಿಧಿಗಳಿಗೆ 1-2 ಬಾರಿ ಮನವಿ ಕೊಟ್ಟು ಕೇಳದಿದ್ದಾಗ ಅಥವಾ ಅವರ ಬೇಡಿಕೆ ಈಡೇರದಿದ್ದಾಗ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂಥದ್ದು, ಘೆರಾವ್ ಮಾಡುವಂಥದ್ದು, ಮುತ್ತಿಗೆ ಮಾಡುವಂಥ ಅದೆಲ್ಲ ಸ್ವಾಭಾವಿಕ ಒಂದು ಪ್ರತಿಭಟನೆಯ ಭಾಗ ಅದು, ಅಥವಾ ಒಂದು ಪ್ರತಿಭಟನೆಯ ಸ್ವರೂಪ. ರೈತರು ಇಷ್ಟನ್ನು ಹೇಳಿದ್ದರು. ಆದರೆ ರೈತರು ಇಷ್ಟನ್ನು ಹೇಳಿದ್ದ ಮರುದಿವಸಕ್ಕೇ ಅಜಯ್ ಮಿಶ್ರಾ ಅವರು ಕೇಂದ್ರದ ಗೃಹ ಖಾತೆಯ ರಾಜ್ಯ ಸಚಿವ ಅಜಯ್ ಮಿಶ್ರಾ ಅವರು ಹೇಳಿದರು, ಕಪ್ಪು ಬಾವುಟ ಪ್ರದರ್ಶನ ಮಾಡಿದರೆ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಿದೆ ಅಂತ. ಈ ಮಾತು ಕೂಡ ದಾಖಲಾಗಿತ್ತು ಮತ್ತು ಅವರು ಬಹಿರಂಗ ಸಭೆಯಲ್ಲಿ ಹೇಳಿದ್ದ ಮಾತು ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿತ್ತು. ರೈತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದರೆ ಏನು ಮಾಡಬೇಕು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದರು. ಕಾಕತಾಳೀಯವಾಗಿ ಹೇಳಿದ್ದೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ದೋ ಅನ್ನೋದು ಮತ್ತೆ ನಡೆದಂಥ ಘಟನೆಗಳು ಅದಕ್ಕೆ ಸಾಕ್ಷಿ ಆಯಿತು. 2 ದಿವಸಕ್ಕೆ ಇದೇ ಅಜಯ್ ಮಿಶ್ರಾ ಅವರು
ತಾನು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನು ಲಖೀಂಪುರ, ಉತ್ತರ ಪ್ರದೇಶದ ಲಖೀಂಪುರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ರೈತರು ಘೋಷಣೆಗಳನ್ನು ಕೂಗ್ತಾರೆ. ಈ ಏನು ಕಾನ್ವೆ ಇದೆಲ್ಲ, ಸಚಿವರು ಸಾಕ್ತಾ ಇರುವಂಥ ವಾಹನಗಳ ಸಾಲು, ಅದರಲ್ಲಿ ಒಂದು ದೊಡ್ಡ ವಾಹನ SUV ಅಂದರೆ ನಾವು ದೊಡ್ಡ ಕಾರ್ ಹೇಳ್ತೇವಲ್ಲ, ಅದು ಪ್ರತಿಭಟನಾ ನಿರತ ರೈತರ ಮೇಲೆಯೇ ಹಾದು ಹೋಗುತ್ತೆ. ರೈತರ ಮೇಲೆ ಕುಳಿತದ್ದಂಥ ರೈತರ ಮೇಲೆ ಕಾರು ಓಡುತ್ತೆ. ಈ ಘಟನೆಯಲ್ಲಿ 4 ಮಂದಿ ರೈತರು ಸಾಯ್ತಾರೆ, ಮೃತಪಡ್ತಾರೆ. ಸ್ಪಾಟಲ್ಲೇ ಒಬ್ಬರು ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಮತ್ತು ಈ ಕಾರನ್ನು ಚಲಾಯಿಸ್ತಾ ಇದ್ದದ್ದು ಇದೇ ಗೃಹ ಸಚಿವರ ಮಗ ಆಶೀಶ್ ಮಿಶ್ರಾ. ಸ್ವಲ್ಪ ಮಟ್ಟಿಗೆ BJP, ಕೇಂದ್ರದ BJP ಇರ್ಬೋದು ಅಥವಾ ಸ್ಥಳೀಯ BJPಯ ನಾಯಕರಿರ್ಬೋದು, ಇಲ್ಲ ಅದು ಸಚಿವರ ಪುತ್ರ ಅಲ್ವೇ ಅಲ್ಲ ಅನ್ನೋದನ್ನೆಲ್ಲ ಸಮರ್ಥನೆ ಮಾಡಿಕೊಂಡ್ರು. ಅದರ ತಕ್ಷಣಕ್ಕೆ ರೈತರು ಅಲ್ಲಿಯ ವಿಡಿಯೋ ಕ್ಲಿಪ್ಗಳನ್ನು ಬಿಡುಗಡೆ ಮಾಡಿದರು. ಇದು ಏನು ಆಶೀಶ್ ಮಿಶ್ರಾ ಅವರು ಚಲಾಯಿಸ್ತಾ ಇದ್ದ ವಾಹನ ಮತ್ತು ಘಟನಾವಳಿಯ ಬಳಿಕ ಅವರಲ್ಲಿಂದ ಸ್ಥಳದಿಂದ ಓಡ್ತಾ ಇರುವಂಥ ದೃಶ್ಯಗಳನ್ನು ರೈತರು ಬಿಡುಗಡೆ ಮಾಡಿದರು. ಸೊ ಅಲ್ಲಿಗೆ ಸ್ವಲ್ಪ ಮೌನವಾಯಿತು. ಮತ್ತೆ ವರಸೆಯನ್ನು ಬದಲಾಯಿಸಿದರು. ಹೌದು, ಆ ಸಂದರ್ಭದಲ್ಲಿ ಗುಂಡು ಹಾರಿಸಿದ್ದು ಅದು ಯಾರು? ದುಷ್ಕರ್ಮಿಗಳು. ಅದು ಆಶೀಶ್ ಮಿಶ್ರಾ ಅಲ್ಲ ಅನ್ನುವಂಥ ವಿಚಾರವನ್ನು ಮುಂದಕ್ಕೆ ತಂದರು. ಸೊ ರೈತರು ಆವಾಗಲೂ ಮತ್ತೆ ಅದಕ್ಕೆ ಪೂರಕವಾದಂಥ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು. ಅಂದರೆ ಆಶೀಶ್ ಮಿಶ್ರಾ ತನ್ನ ಕೈಯಲ್ಲಿದ್ದಂಥ ಪಿಸ್ತೂಲ್ ಮೂಲಕ ಆತ ಗುಂಡು ಹಾರಿಸುವಂಥ ದೃಶ್ಯಗಳು, ಅಥವಾ ಪಿಸ್ತೂಲನ್ನು ತೋರಿಸ್ತಾ ಓಡಿ ಹೋಗ್ತಾ ಇರುವಂಥ ಘಟನೆಗಳು. ಬಟ್ ಈ ಒಂದು ಘಟನೆಯಲ್ಲಿ ವಾಹನ ಚಲಾಯಿಸಿ ರೈತರ ಪ್ರತಿಭಟನೆ ಮೇಲೆ ಚಲಾಯಿಸಿದ ಕಾರಣಕ್ಕಾಗಿ ಅಲ್ಲಿ 4 ಮಂದಿ ಮೃತಪಡ್ತಾರೆ. ಭುಗಿಲಿದ್ದ ರೈತರು, ಆಕ್ರೋಶಿತವಾದ ರೈತರು ಆ ವಾಹನದಲ್ಲಿದ್ದ 3 ಬಡಿದು ಕೊಲ್ತಾರೆ. ಸೊ ಯಾವ ಘಟನೆ ನಡೆಯಬಾರದಿತ್ತೋ ಅಂಥ ಘಟನೆ ಮತ್ತು ಅಂಥ ಪ್ರತಿಕ್ರಿಯೆಗಳು ಆ ಸ್ಥಳದಲ್ಲಿ ನಡೆದು ಹೋಗುತ್ತೆ. ಒಂದು ಕಡೆ ರೈತರ ಪ್ರತಿಭಟನೆಗೆ ಸ್ವಾಭಾವಿಕವಾಗಿ ಯಾವುದೇ ಪ್ರತಿಭಟನಾಕಾರರು ಸರ್ಕಾರದ ಪ್ರತಿನಿಧಿಗಳ ವಿರುದ್ಧ ಆಕ್ರೋಶ, ಘೋಷಣೆ, ಕಪ್ಪು ಬಾವುಟ ಕೂಗುವುದು ಅತ್ಯಂತ ಸಾಮಾನ್ಯವಾದಂಥ ಘಟನೆ. ಅದು ಯಾವ ದೇಶದಲ್ಲಿ ಕೂಡ, ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಕೂಡ, ಈವನ್ ಅಮೇರಿಕಾ ಅಥವಾ ಇಂಗ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ ಅಥವಾ ಯಾವುದೇ ನಾವು ಏಷ್ಯಾದ ಇತರ ದೇಶಗಳಲ್ಲೇನೂ ಕೂಡ ನೋಡಿರ್ಬೋದು, ಅಥವಾ ಯುರೋಪ್ನ ದೇಶಗಳಲ್ಲೂ ಕೂಡ ನಾವು ಪ್ರತಿನಿತ್ಯವೂ ನೋಡ್ತೇವೆ. ಭಾರತದಲ್ಲಂತೂ ಪ್ರತಿನಿತ್ಯವೂ ನಡೀತದೆ. ಸೊ ಅದಕ್ಕೆ ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡಿದರೆ ಏನು ಅಂತ ತಿರುಗೇಟು ನಮ್ಗೆ ಗೊತ್ತು ಅಂತ ಸಚಿವರು ಹೇಳಿದ 2 ದಿವಸಗಳಲ್ಲಿ ನಡೆದಂಥ ಈ ಘಟನೆ, ಅದು ರೈತರಲ್ಲಿ ಕೂಡ ಮಡುಗಟ್ಟಿದ ಆಕ್ರೋಶ ಇತ್ತು. ಅವರ ಮೇಲೆ ವಾಹನ ಬಂದು ಡಿಕ್ಕಿ ಹೊಡೆದು 4 ಮಂದಿ ರೈತರು ಸಾಯುವಾಗ ಆ ಕ್ಷಣ ಅಲ್ಲಿ ಉದ್ವಿಗ್ನ ಅಥವಾ ಘರ್ಷಣೆ ವಾತಾವರಣ ನಿರ್ಮಾಣ ಆಗುತ್ತೆ. ವಾಹನದಲ್ಲಿದ್ದ 3 ಮಂದಿ ಕೂಡ ಮೃತಪಡ್ತಾರೆ. ಇದು ನಡೆದಿದ್ದಂಥ ಘಟನೆ. ಭಾರಿ ನಿಧಾನಗತಿಯ ತನಿಖೆ ನಡೆಯುತ್ತೆ. ಭಾರಿ ನಿಧಾನ ಅಂತ ಹೇಳಿದ್ರೆ ಭಾರಿ ನಿಧಾನಗತಿಯ ತನಿಖೆ. ಉತ್ತರ ಪ್ರದೇಶ ಸರ್ಕಾರ ಎಷ್ಟು ನಿಧಾನ ಮಾಡಲಿಕ್ಕೆ ಒಂದು ತನಿಖೆಯನ್ನು ಸಾಧ್ಯವೋ ಅಷ್ಟೆಲ್ಲ ನಿಧಾನಕ್ಕೆ ಮಾಡುತ್ತೆ. ಕೊನೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಬೇಕಾಗತ್ತೆ. ತನಿಖೆಯನ್ನು ಸಮರ್ಪಕವಾದ ದಾರಿಯಲ್ಲಿ ಮತ್ತು ಇನ್ ಟೈಮ್ ಆಗಿ ಆದಷ್ಟು ಶೀಘ್ರವಾಗಿ ಮಾಡ್ತೀರೋ ಇಲ್ವೋ ಅಂತ ಇಷ್ಟನ್ನು ತಿಳಿಸಿ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಉತ್ತರ ಪ್ರದೇಶ ಸರ್ಕಾರ ಎದ್ದು ನಿಂತಿತ್ತು. ಸ್ವಲ್ಪ ತಕ್ಕ ಮಟ್ಟಿಗೆ ತುಂಬ ಏನು ವೇಗಗತಿಗೆ ಕೊಂಡೊಯ್ತು. ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡಿದರು. ಕೊನೆಗೆ ಮಂತ್ರಿ ಮಹೋದಯರ ಮಗನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಆಶೀಶ್ ಮಿಶ್ರನನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಆನಂತರದ ಪ್ರಕ್ರಿಯೆ ಮತ್ತೆ ನಿಧಾನ ಆಗುತ್ತೆ. ಇದೀಗ ಮತ್ತೆ ಮೊನ್ನೆ ಕೂಡ ಏನು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ನೀವು ಮತ್ತೆ ಅದನ್ನು ವಿಳಂಬಗತಿಯಲ್ಲಿ ಅಥವಾ ನಿಧಾನಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀರಿ ಅನ್ನೋದನ್ನು ಮತ್ತೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಮೊದಲ ಬಾರಿಗೆ ಚಾಟಿ ಬೀಸಿತ್ತು, ಇದೀಗ ಅಸಮಾಧಾನ ವ್ಯಕ್ತಪಡಿಸಿದೆ. ಮತ್ತು ಇಷ್ಟರ ನಡುವೆ ಇಷ್ಟು ದಿವಸ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಮಂತ್ರಿ ಅಜಯ್ ಮಿಶ್ರಾ ಇರ್ಬೋದು ಅಥವಾ ಅವರ ಪರಿವಾರದವರು ಅಲ್ಲಿ ಗುಂಡು ಹಾರಿಸಿದ್ದು, ರೈತರ ಮೇಲೆ ಗುಂಡು ಹಾರಿಸಿದ್ದು ಅದು ಆಶೀಶ್ ಮಿಶ್ರಾ ಅಲ್ಲ ಅಂತ ಅಲ್ಲ ಅಂತ ಹೇಳಿಕೊಂಡು ಬರ್ತಾ ಇತ್ತು. ಆದರೆ ಇವಾಗ ವಿಧಿವಿಜ್ಞಾನ ವರದಿ ಅಂದರೆ ಫೊರೆನ್ಸಿಕ್
ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಹೇಳಿದೆ ಆ ಒಂದು ಸಂದರ್ಭದಲ್ಲಿ ಗುಂಡು ಹಾರಿಸಿದ್ದು ಮಂತ್ರಿ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರ ಮಗ ಆಶೀಶ್ ಮಿಶ್ರಾ ಅವರೇ. ಅವರ ಬಂದೂಕಿನಿಂದಲೇ ಹಿಂಸಾಚಾರ ನಡೆದ ದಿನ ಗುಂಡು ಹಾರಿಸಲಾಗಿದೆ ಅನ್ನೋ ವಿಚಾರವನ್ನು ಏನು ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಹೇಳಿದೆ. ರೈತರ ಮೇಲೆ ಎಸಿವಿ ಹರಿಸಿ 4 ಹತ್ಯೆ ಮಾಡಿದ ಆರೋಪ ಆಶೀಶ್ ಮತ್ತು ಅವರ ಗೆಳೆಯ ಅಂಕಿತ್ ದಾಸ್ ಮೇಲೆ ಇರುವಂಥದ್ದು. ಈ ಇಬ್ಬರ ಕೂಡ ಈಗ ಬಂಧನದಲ್ಲಿದ್ದಾರೆ. ಪರವಾನಗಿ ಇರುವ ತಮ್ಮ ಬಂದೂಕಿನಿಂದ ಗುಂಡು ಹಾರಿಸಿಲ್ಲ ಎಂದು ಆಶೀಶ್ ಮಿಶ್ರಾ ತನಿಖೆ ಟೈಮಲ್ಲಿ ಹೇಳಿದರು. ನನ್ನ ಲೈಸೆನ್ಸ್ ಬಂದೂಕಿನಿಂದ ನಾನು ಗುಂಡು ಹಾರಿಸಿಲ್ಲ ಅಂತ. ಆಶೀಶ್ ಅವರ ಬಂದೂಕ್ ಮತ್ತು ಅಂಕಿತ್ ಅವರ ಪಿಸ್ತೂಲ್ನಿಂದ ಗುಂಡು ಹಾರಾಟ ನಡೆಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಲಖೀಂಪುರ ಕೇರಿಯಲ್ಲಿ ಈಗಾಗಲೇ ಅಥವಾ ಈ ಮೊದಲೇ ಹೇಳಿರುವಂಥದ್ದು. ಆಶೀಶ್ ಮತ್ತು ಅಂಕಿತ್ ಅವರೇ ಗುಂಡು ಹಾರಿಸಿದ್ದಾರೆ ಎಂದು ರೈತರು ಕೂಡ ಆರೋಪ ಮಾಡಿದ್ದರು. ಒಂದು ಕಡೆ ಪೊಲೀಸರು ಕೂಡ ಹೇಳಿದರು, ಇನ್ನೊಂದು ಕಡೆ ರೈತರು ಕೂಡ ಹೇಳಿದರು. ಕೇಂದ್ರದ 3 ಕೃಷಿ ಕಾಯ್ದೆಗಳ ವಿರುದ್ಧ ನಡೆದಂಥ ಪ್ರತಿಭಟನೆಯಲ್ಲಿ ರೈತರು ಪ್ರತಿಭಟನೆಯನ್ನು ನಿಲ್ಲಿಸದಿದ್ದರೆ ಅಥವಾ ವಾಪಸ್ ಪಡೆದಿದ್ದರೆ ಗಂಭೀರವಾದ ಪ್ರಶ್ನೆ ಅಥವಾ ಪರಿಣಾಮವನ್ನು ಎದುರಿಸಬೇಕಾದಿತ್ತು ಅಂತ ಅಜಯ್ ಮಿಶ್ರಾ ಅವರು ಹೇಳಿಕೆ ನೀಡಿದ್ದರು. ಆ ಹೇಳಿಕೆ ನೀಡಿದ 2 ದಿವಸಗಳಲ್ಲಿ ಈ ಘಟನೆ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರ ಮೇಲೆ ವಾಹನವನ್ನು ನುಗ್ಗಿಸಲಾಗುತ್ತೆ. ಅಲ್ಲಿ 4 ಮಂದಿ ಮೃತಪಡ್ತಾರೆ. ಬಳಿಕ ನಡೆದ ಹಿಂಸಾಚಾರದಲ್ಲಿ 4 ಮಂದಿ ಮೃತಪಡ್ತಾರೆ. ಒಟ್ಟು 8 ಮಂದಿ ಆವತ್ತಿನ ದುರ್ಘಟನೆಯಲ್ಲಿ ಮೃತಪಡ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿ 2 FIRಗಳನ್ನು ದಾಖಲು ಮಾಡಲಾಗಿದೆ. ಆಶೀಶ್ ಮತ್ತು ಅಂಕಿತ್ ಮತ್ತು ಇತರರ ವಿರುದ್ಧ FIR ದಾಖಲಾಗಿದೆ. ಆಶೀಶ್ ಅಂತ ಹೇಳಿದ್ರೆ ಅದೇ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ, ಅವರ ಮೇಲೆ FIR ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಕೂಡ BJP ಕಾರ್ಯಕರ್ತರೊಬ್ಬರು ದೂರು ದಾಖಲಿಸಿದ್ದಾರೆ. ಯಾಕಂದರೆ ಈ 4 ಮಂದಿ ಮೃತಪಡ್ತಾರಲ್ಲ, ಸೊ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ. ಸೊ ಒಟ್ಟು ಘಟನೆಗೆ ಸಂಬಂಧಪಟ್ಟ ಹಾಗೆ 17 ಮಂದಿಯನ್ನು ಬಂಧಿಸಲಾಗಿದೆ. ರೈತರ ಮೇಲೆ ನುಗ್ಗಿಸಲಾದ ವಾಹನದಲ್ಲಿ ತಾವು ಇರಲಿಲ್ಲ ಎಂದು ಆಶೀಶ್ ತನಿಖೆ ವೇಳೆ ಹೇಳಿದ್ದರು. ಮತ್ತು ಅಜಯ್ ಮಿಶ್ರಾ ಅವರು ಇದನ್ನು ಮತ್ತೆ ಹೇಳಿಕೊಂಡು ಬಂದಿದ್ದರು. ಆದರೆ ಈ ದಾಳಿ ನಡೆದಂಥ ರೈತರ ಮೇಲೆ ನುಗ್ಗಿದಂಥ ವಾಹನದಲ್ಲಿ ಆಶೀಶ್ ಮಿಶ್ರಾ ಅವರೇ ಇದ್ದರು ಅನ್ನೋದನ್ನು ರೈತರು ಅವತ್ತು ಕೂಡ ಹೇಳಿಕೊಂಡು ಬಂದಿದ್ದರು, ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಫೊರೆನ್ಸಿಕ್ ರಿಪೋರ್ಟ್ ಕೂಡ, ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಹೇಳಿದೆ ಆವತ್ತು ಅದು ಆಶೀಶ್ ಮಿಶ್ರಾ ಅವರ ಬಂದೂಕಿನಿಂದಲೇ ಗುಂಡು ಹಾರಿದ್ದು ಅಂತ. ಸೊ ಹಾಗಾಗಿ ಒಟ್ಟು ಈ ಒಂದು ಘಟನಾವಳಿಯ ಬಗ್ಗೆ ಒಂದು ತಾರ್ಕಿಕವಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಂಡು ಯಾರು ಹಾರಿಸಿದ್ದು, ಯಾಕೆ ಹಾರಿಸಿದ್ದು ಅಂತೆಲ್ಲ ಚರ್ಚೆ ನಡೀತಾ ಇತ್ತಲ್ಲ, ಅದು ಇವರಲ್ಲ ಅದು ಅವರು ಅಂತ. ಬಟ್ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಧಿವಿಜ್ಞಾನಾಲಯದ ವರದಿಯನ್ನು ನಾವು ಅಷ್ಟು ಸುಲಭವಾಗಿ ನಿರಾಕರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಅದನ್ನು ಕೋರ್ಟ್ ಕೂಡ ಒಪ್ಪಿಕೊಳ್ಳುವಂಥದ್ದು ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನೇ. ಕಾನೂನು ಕೂಡ ಒಪ್ಪಿಕೊಳ್ಳುವಂಥದ್ದು ಕಾನೂನಿನ, ಯಾಕಂದರೆ ಅಂತಿಮವಾಗಿ ಕೋರ್ಟ್ ಕೂಡ ಕೇಳುವಂಥದ್ದು ಲ್ಯಾಬ್ ರಿಪೋರ್ಟನ್ನೇ. ಸೊ ಹಾಗಾಗಿ ಇಲ್ಲಿ ಆ ವರದಿ ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಅಂದರೆ ರೈತರ ಹೋರಾಟಕ್ಕೆ ಅವರ ಒಂದು ಮಟ್ಟಿಗೆ ರೈತರಿಗೆ ಬೇಡಿಕೆ ಅಥವಾ ರೈತರ ಕೂಗಿತ್ತಲ್ಲ ಈ ಹೋರಾಟದ ಈ ಒಂದು ದಾಳಿಯ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ರೈತರಿಗೆ ಕೂಡ ಒಂದು ನೆಮ್ಮದಿಯ ನಿಟ್ಟುಸಿರು. ಯಾಕಂದರೆ ಅವರು ಇಷ್ಟು ದಿವಸ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದರು, ರೈತರ ಮೇಲೆ ದಾಳಿ ಮಾಡಿದ್ದು ಆಶೀಶ್ ಮಿಶ್ರಾ ಅಂತ. ಇವಾಗ ಫೊರೆನ್ಸಿಕ್ ರಿಪೋರ್ಟ್ ಕೂಡ ಅದನ್ನೇ ಹೇಳಿದೆ. ನಾನು ಮುಂದಿನ ವಿಚಾರಕ್ಕೆ ಬರ್ತಾ ಇದ್ದೇನೆ. ಮಿನಿ ಚುನಾವಣೆಗೆ ರಾಜ್ಯ ಸಿದ್ಧವಾಗಿದೆ. ನಿನ್ನೆ ದಿವಸ ಚುನಾವಣೆಯ ದಿನಾಂಕಗಳನ್ನು ಘೋಷಣೆ ಮಾಡಲಾಗಿದೆ ಅಥವಾ ಚುನಾವಣೆಯ ನೀತಿ ಸಂಹಿತೆ ನಿನ್ನೆಯಿಂದಲೇ ಜಾರಿಗೆ ಬಂದಿದೆ. ಡಿಸೆಂಬರ್ 10ನೇ ತಾರೀಕಿಗೆ ಎಲೆಕ್ಷನ್ ನಡೆಯುತ್ತೆ. ಡಿಸೆಂಬರ್ 10ನೇ ತಾರೀಕಿಗೆ 14ನೇ ತಾರೀಕಿಗೆ ಕೌಂಟಿಂಗ್ ಕೂಡ ನಡೆಯುತ್ತೆ. 25 ಸ್ಥಾನಗಳು ವಿಧಾನ ಪರಿಷತ್ತಿನ 25 ಸ್ಥಾನಗಳು. ನಮಗೆ ಯಾಕೆ ಇಂಪಾರ್ಟೆಂಟ್? ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿಧಾನ ಪರಿಷತ್ತಿನ ಅವಧಿ ಕೂಡ ಮುಕ್ತಾಯವಾಗ್ತಾ ಇರುತ್ತೆ. ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರದು ಕೂಡ ಮೇ ಬಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಪುನರಾಯ್ಕೆಯನ್ನು ಈ ಬಾರಿ ಬಯಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಅವರು ಹೇಳಿಲ್ಲ ನಾನು ಮತ್ತೆ ರೀಕಂಟೆಸ್ಟ್ ಮಾಡ್ತೇನೆ ಅಂತ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಖಂಡಿತವಾಗಿ ಪುನರಾಯ್ಕೆಯನ್ನು ಬಯಸಲೇ ಬೇಕಾಗತ್ತೆ. ಸಚಿವರಾಗಿದ್ದಾರೆ, ಅವರ ಸಚಿವ ಸ್ಥಾನ ಮುಂದುವರಿಬೇಕಂತ ಇದ್ದರೆ ಅವರಿಗೆ ಅವರ ಸ್ಥಾನವನ್ನು ಅವರ
MLC ವಿಧಾನ ಪರಿಷತ್ ಸ್ಥಾನಕ್ಕೆ ಅವರನ್ನು ಪುನರ್ ನಾಮಕರಣ ಅಥವಾ ಪುನರ್ ಆಯ್ಕೆ ಮಾಡಲೇಬೇಕಾಗತ್ತೆ. ನಾಮಕರಣದಲ್ಲ, ಇದು ಆಯ್ಕೆಯ ಏನು ವೋಟಿಂಗ್ ಮೂಲಕ ನಡೆಯುವಂಥ ಚುನಾವಣೆ ಇದು. ಸೊ ಉಪಚುನಾವಣೆಯ ಈಗಾಗಲೇ ಮೊನ್ನೆಯಷ್ಟೇ ಹಾನಗಾಲ್ ಮತ್ತು ಸಿಂದಗಿ ಕ್ಷೇತ್ರದ ಉಪಚುನಾವಣೆಯ ಬರಾಘೌಜಿ ಗದ್ದಲ ಮುಗಿದಿದೆ. ಅಷ್ಟೊತ್ತಿಗೆ ಮತ್ತೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿರುವಂಥದ್ದು. ಡಿಸೆಂಬರ್ 10ರಂದು ಮತದಾನ ನಡೆಯುತ್ತೆ ಮತ್ತು ಡಿಸೆಂಬರ್ 14ರಂದು ಮತ ಎಣಿಕೆ ನಡೆಯುತ್ತೆ. ಫಲಿತಾಂಶ ಬರುತ್ತೆ. ಮೇಲ್ಮನೆಯಲ್ಲಿ ಅಂದರೆ ಅಪರ್ ಹೌಸ್ ವಿಧಾನ ಪರಿಷತ್ ನಲ್ಲಿ ಸ್ಪಷ್ಟ ಮೇಲ್ಗೈ ಸಾಧಿಸಲು BJP ಮತ್ತು ಕಾಂಗ್ರೆಸ್ಗೆ ಈ ಚುನಾವಣೆ ಭಾರಿ ನಿರ್ಣಾಯಕವಾಗಲಿಕ್ಕಿದೆ. ಎರಡೂ ಪಕ್ಷಗಳ ನಡುವೆ ಮತ್ತೊಂದು ಸುತ್ತಿನ ತುರುಸಿನ ಸ್ಪರ್ಧೆ ನಡೀಲಿಕ್ಕಿದೆ. 25 ಸ್ಥಾನಗಳ ಪೈಕಿ 12 ಸ್ಥಾನಗಳಿದ್ದರೆ BJP ವಿಧಾನ ಪರಿಷತ್ತಿನಲ್ಲಿ ಬಹುಮತ ಪಡೆದಂತಾಗತ್ತೆ. ಚುನಾವಣೆ ವಿಳಂಬದ ಕಾರಣ ತಾಲೂಕು ಪಂಚಾಯತ್ ಜಿಪಂ ಮತದಾರರು ಇಲ್ಲದಿರುವುದು ಯಾವ ಪಕ್ಷದ ಮೇಲೆ ಪರಿಣಾಮ ಬೀರಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಅಂದರೆ ಯಾರು ವೋಟ್ ಮಾಡುವಂಥದ್ದು ಅಂತ. ಯಾಕಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳು ಅದು ಗ್ರಾಮ ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ, ಆಮೇಲೆ ನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರುಗಳು ಮತದಾನ ಮಾಡಿ ಅವರು ಈ 25 ಪ್ರತಿನಿಧಿಗಳನ್ನು ವಿಧಾನ ಪರಿಷತ್ತಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಇರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನ ಅವಧಿ ಮುಗಿದು ಹೋಗಿದೆ. ಸೊ ಹಾಗಾಗಿ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಮತದಾನದಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಯಾರು ಉಳಿತಾರೆ? ಗ್ರಾಮ ಪಂಚಾಯತ್ ಸದಸ್ಯರು, ಆಮೇಲೆ ನಗರಸಭೆ ಸದಸ್ಯರು, ಪುರಸಭೆ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಸುಮಾರು 3+3 ಒಂದು ಏನಿಂತ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು 6,000 ಮತದಾರರು ಈ ಬಾರಿ ಕಡಿಮೆ ಇರ್ತಾರೆ. ಯಾಕಂದರೆ ಅವರಿಗೆ ಅಂತ ಒಂದು ಅವಕಾಶ ತಪ್ಪಿ ಹೋಗಿದೆ. ಈಗ ಅವಕಾಶ ತಪ್ಪಿ ಹೋಗಿದೆ ಅಂತ ಹೇಳಿದರೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಸ್ಪೆಸಿಫಿಕ್ ಆದ ಮತದಾರರು ಯಾರು ಅಂತ ಗೊತ್ತಿರುತ್ತೆ. ಎಲ್ಲ ಪಕ್ಷದವರು ಮನೆ ಬಾಗಿಲಿಗೆ ಬಂದು, ಅಂದರೆ ಇದು ಜನರಲ್ ಎಲೆಕ್ಷನ್ ಥರ ಅಲ್ಲ, ಲಿಮಿಟೆಡ್ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮೆಂಬರ್ಗಳು, ನಗರ ಪಾಲಿಕೆ ಪಂಚಾಯತ್ ಮೆಂಬರ್ಗಳು, ಪಟ್ಟಣ ಪುರಸಭೆಯ ಮೆಂಬರ್ಗಳು ವೋಟ್ ಮಾಡಲಿಕ್ಕೆ ಇರುವಂಥದ್ದು. ನಿಮ್ಗೆ ಒಂದೊಂದು ಊರಲ್ಲಿ ಒಂದೊಂದು ತಾಲೂಕಲ್ಲಿ 1-2 ಪುರಸಭೆಗಳು ಇರುತ್ತೆ. ಆ ಪುರಸಭೆಯ ಮೆಂಬರ್ಗಳು ಅಥವಾ ಒಂದು ವಿಧಾನ ಪರಿಷತ್ ಅಥವಾ ವಿಧಾನಸಭಾ ಕ್ಷೇತ್ರದ ಒಳಗಡೆ ಒಂದು ಮಹಾನಗರ ಪಾಲಿಕೆನೋ ಅಥವಾ 1-2 ಪಟ್ಟಣ ಪಂಚಾಯತ್ಗಳು ಅಥವಾ 1-2 ಗ್ರಾಮ ಪಂಚಾಯತ್ಗಳು ಅಥವಾ 3-4 ಗ್ರಾಮ ಪಂಚಾಯತ್ಗಳಂತಲೇ ಇಟ್ಕೊಳ್ಳಿ, ಇದ್ದರೂ ಕೂಡ ಸ್ಪೆಸಿಫಿಕ್ ಆಗಿ ನಿಮಗೆ ಲೆಕ್ಕ ಮಾಡಿ ತೋರಿಸಬಹುದಾದಷ್ಟು ಮತದಾರರು. ಸೊ ಅವರನ್ನು ಎಲ್ಲ ರಾಜಕೀಯ ಪಕ್ಷದವರು ಓಲೈಕೆ ಮಾಡಲಿಕ್ಕೆ ಬರ್ತಾರೆ. ವಾರಗಟ್ಟಲೆಯಿಂದ ಬಂದು ಶಿಫ್ಟ್ ಬೈ ಶಿಫ್ಟ್, ಇವತ್ತೊಂದು ಪಕ್ಷದವ್ರು ಬಂದರೆ ಮರುದಿವಸ ಇನ್ನೊಂದು ಪಕ್ಷದವರು ಬಂದು ಭೇಟಿ ಮಾಡಿ ಹೋಗ್ತಾರೆ. ಸೊ ಇದರಲ್ಲಿ ಭಾರಿ ವ್ಯವಹಾರ ಕೂಡ ನಡೆಯುವಂಥ ವಿಚಾರ ಇದು. ಸುಮ್ಮನೆ ಅಲ್ಲ, ಭೇಟಿ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಈ ಬಾರಿಯ ಈ ಒಂದು ಏನು ಚುನಾವಣೆಯಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಅವಧಿ ಮುಗಿದಿದೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕಳ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಚುನಾವಣೆ ನಡೀತಾ ಉಂಟು? ವಿಜಯಪುರ, ಆಮೇಲೆ ಬೆಳಗಾವಿ, ಧಾರವಾಡ, ದಕ್ಷಿಣ ಕನ್ನಡ ಹಾಗೂ ಮೈಸೂರು. ಇಲ್ಲಿ 2 ಸೀಟುಗಳಿದ್ದಾವೆ. ನಾನೀಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅದನ್ನು ಇವಾಗ ಪ್ರತಿನಿಧಿಸ್ತಾ ಇರುವವರು ಒಬ್ಬರು BJPಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ, ಆಮೇಲೆ ಕಾಂಗ್ರೆಸ್ಸಿನಿಂದ ಪ್ರತಾಪ್ ಚಂದ್ರ ಶೆಟ್ಟಿ. ನಾವು ದಕ್ಷಿಣ ಕನ್ನಡ, ಮೈಸೂರು, ವಿಜಯಪುರ, ಬೆಳಗಾವಿ ಮತ್ತು ಧಾರವಾಡದಲ್ಲಿ 2 ಸೀಟುಗಳಿದ್ದಾವೆ. ಆಮೇಲೆ ಬೀದರ್, ಕಲಬುರಗಿ, ಉತ್ತರ ಕನ್ನಡ, ರಾಯಚೂರು, ಬಳ್ಳಾರಿ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಮಂಡ್ಯ, ಬೆಂಗಳೂರು ಗ್ರಾಮೀಣ, ಕೋಲಾರ ಮತ್ತು ಕೊಡಗಿನಲ್ಲಿ 1 ಸೀಟುಗಳಿದ್ದಾವೆ. ಸೊ 1 ಸೀಟುಗಳಿದ್ದಾವೆ. ಟೋಟಲ್ 25. ಸೊ ಹಾಗಾಗಿ ಈ ಬಾರಿ ಮತ್ತೆ 25 ಮಂದಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ. ಅಂದರೆ ವಿಧಾನ ಪರಿಷತ್ತನ್ನು ದೊಡ್ಡ ಚುನಾವಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ತಿನ ಒಟ್ಟು ಸ್ಥಾನ ಬಲ, ಟೋಟಲ್ ಸೀಟ್ ಇರುವಂಥದ್ದು 75. ಅದರಲ್ಲಿ 25 ಮಂದಿಯ ಅಥವಾ 25 ಮಂದಿಯನ್ನು ಆಯ್ಕೆ ಮಾಡಲಿಕ್ಕೆ ಅಥವಾ 25 ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆ ನಡೀತಾ ಉಂಟು. ಚುನಾವಣೆ ನವಂಬರ್ 16ರಿಂದಲೇ ನಾಮಪತ್ರ ಸಲ್ಲಿಕೆಗೆ ಆರಂಭವಾಗುತ್ತೆ. ನವಂಬರ್ 23ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿವಸ, ನವಂಬರ್ 23ರಂದು. ಆಮೇಲೆ ನವಂಬರ್ 24ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯುತ್ತೆ. ನವಂಬರ್ 26ಕ್ಕೆ ನಾಮಪತ್ರಗಳನ್ನು ವಾಪಸ್ ಪಡೆಯುವಂಥ ಸಂದರ್ಭ.
ಡಿಸೆಂಬರ್ 10ಕ್ಕೆ ಚುನಾವಣೆ ಮತ್ತು ಡಿಸೆಂಬರ್ 14ಕ್ಕೆ ಮತ ಎಣಿಕೆ ಅಂದರೆ ಕೌಂಟಿಂಗ್ ನಡೆಯುತ್ತೆ. ಈಗಾಗಲೇ BJP ಹೇಳಿದೆ, ಮುಖ್ಯಮಂತ್ರಿ ಹೇಳಿದೆ, ನಾವು 2 ದಿವಸಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡುತ್ತೇವೆ ಅಂತ. ಕಾಂಗ್ರೆಸ್ನವರು ಇಷ್ಟು ದಿವಸ ಅಂತ ಹೇಳಿಲ್ಲ, ಆದರೆ ಪಕ್ಷದ ಒಳಗಿಂದ ಅಂದರೆ ಆಂತರಿಕವಾಗಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸೊ JDS ಕೂಡ ಯಾವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಂತ ಇನ್ನೂ ಸ್ಪಷ್ಟಪಡಿಸಿಲ್ಲ. ಆದರೆ BJP ಮಾತ್ರ ಈಗಾಗಲೇ ವಿದಿನ್ 2 ಡೇಸ್ ಅಂತ ಹೇಳಿದ್ದೇವೆ. ನಾವು ನೋಡ್ತಾ ಇರೋಣ ಯಾರು ಯಾವಾಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ಅಂತ. ನಾನು ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಡ್ಸ್.